ಯಾರು ಭಜನೆಯಲ್ಲಿ ತೊಡಗಿಕೊಳ್ತಾರೆ ಅವರಿಗಿರುವ ಭಕ್ತಿ ಏನಿದೆ ಆ ಭಕ್ತಿಯ ಮೇಲೆ ಇವರು ಪ್ರಶ್ನೆ ಮಾಡಿದಂಥ ಒಂದು ವ್ಯವಸ್ಥೆ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಆಯೋಜಕರ ಮನೆಯವರು ಇದರಲ್ಲಿ ಪಾಲಾಗ್ತಾರೆ ಇಲ್ವಾ, ನಾಯಕರ ಮಕ್ಕಳು ಇದರಲ್ಲಿ ಪಾಲಾಗ್ತಾರೆ ಇಲ್ವಾ ಪ್ರಶ್ನೆಗೆ ಉತ್ತರ ಬಹಳ ಸುಲಭ. ಯಾಕಂದರೆ ಆಯೋಜಕರ ಮಕ್ಕಳು ಇದರಲ್ಲಿ ಪಾಲಾಗಿದೆ ನೋಡಿದ್ದೇನೆ. ಇದರಲ್ಲಿ ಬಡವರು ಶ್ರೀಮಂತರು ಅನ್ನುವಂಥ ಮಾತು ಬರೋದಿಲ್ಲ. ಇದು ಸಮಾಜನ ಒಡೆಯೋ ಒಂದು ಪ್ರಯತ್ನ. ಅವರು ಮುಂದೆ ಈ ರೀತಿ ಹೋಗಬಾರ್ದು, ಹಿಂದೂ ಸಮಾಜನ ಒಡಿಬೇಕೆಂಬಂಥ ದೊಡ್ಡದಾದ ಕುತಂತ್ರ ಇದರ ಹಿಂದೆ ಇದೆ. ಆದರೆ ಹಿಂದುತ್ವದ ಒಂದು ದೊಡ್ಡ ಭಾಗವಾದ ಭಜನೆಗಳ ಬಗ್ಗೆ ಅಥವಾ ನಮ್ಮ ಬೇರೆ ಪೂಜಾ ಕ್ರಮಗಳ ಬಗ್ಗೆ ನಿಮಗೆ ಬಹಳ ಸುಲಭವಾಗಿ ಮಾತಾಡುವಂಥ ಧೈರ್ಯ ಇರ್ತದೆ. ಯಾವಾಗ ಯಾರನ್ನು ಎಲ್ಲಿ ನಿಲ್ಲಿಸಬೇಕೋ ಹಿಂದೂ ಸಮಾಜ ಖಂಡಿತ ನಿಲ್ಲಿಸ್ತದೆ. ಸನಾತನ ಧರ್ಮನ ನೀವು ಮಲೇರಿಯಾ ಅದು ಇದು ಅನ್ನುವಂಥದ್ದನ್ನು ನೀವು ಮಾತಾಡ್ತೀರಿ, ನಾಶ ಮಾಡ್ತೇನೆ ಅನ್ನೋಂಥ ಮಾತಾಡ್ತೀರಿ. ಅದೇ ಇನ್ನು ಇಸ್ಲಾಂನ ಬಗ್ಗೆ ಚಕಾರ ಎತ್ತುವಂಥ ಧೈರ್ಯ ಒಬ್ಬ ಮಗನಿಗಿಲ್ಲ. ಈಗ ಜಲ್ಲಿಗಳನ್ನ ಕಲ್ಲನ್ನು ಹಾಕಿದ್ದಾರೆ, ಬಂಡೆಗಳನ್ನು ಇಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ, ರೈಲನ್ನು ಎಲ್ಲೋ ಒಂದು ಕಡೆ ನಿಲ್ಲಿಸು ಅದಕ್ಕೆ ಹಾನಿ ಮಾಡುವುದು, ಅದನ್ನು ಜನರಿಗೆ ಜೀವಹಾನಿ ಮಾಡುವಂಥ ಪ್ರಯತ್ನ ಇದೆಲ್ಲ ಆಗ್ತಾ ಇದೆ. ಡ್ರಗ್ಸ್ ಹಾವಳಿಯನ್ನು ನೀವು ಒಂದು ರೇಡ್ ಮೂಲಕ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಓವರ್ ದ ಕೌಂಟರ್ ಡ್ರಗ್ಸ್ ಅಲ್ಲ, ಡಿಸೈನರ್ ಡ್ರಗ್ಸ್ ಏನಿದೆ ಅದನ್ನು ಹಿಡಿಯುವಂಥ ಕೆಲಸ ಮಂಗಳೂರಿನ CCB ಅವರು ಮಾಡಿದ್ದಾರೆ. ನಿಮ್ಮ ರೈಲ್ನಲ್ಲಿ ಇರ್ಬೋದು, ಬೇರೆ ಬೇರೆ ಕ್ರೈಮ್ನಲ್ಲಿ ಹೆಚ್ಚಾಗಿ ಡ್ರಗ್ ಇಂಡ್ಯೂಸ್ಡ್ ಕ್ರೈಮ್ಗಳೇ ತುಂಬ ಇದೆ. ಸಣ್ಣ ಮಕ್ಕಳು SLC ಹೋಗುವಂಥ ಮಕ್ಕಳು, UC ಕಾಲೇಜಿಗೆ ಹೋಗುವಂಥ ಮಕ್ಕಳು ಡ್ರಗ್ಗಿನ ನಶೆಗೆ ನಾವು ಬೀಳುವುದನ್ನು ಕೆಲವು ಕಡೆ ನೋಡ್ತಾ ಇದ್ದೇವೆ. ಅಲ್ಲ, ಯಾರು ಹೇಳಿಕೆ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಯದಿಂದ ಹಿಡಿದು ಮಂಗಳೂರಿನವರೆಗೆ ಬೇರೆ ಬೇರೆ ಥರದ ವಿಷಯಗಳು ಬರ್ತಿದೆ ಅನ್ನೋದು ನಮ್ಮ ಮನಸ್ಸಿಗೆ ಬಂದಿದೆ. TV ಮಿತ್ರರು ಇವಾಗಲೇ ಈ ಪ್ರಶ್ನೆಯನ್ನು ಕೇಳಿದರು ಅನ್ಸತಿ. ಹಿಂದೂ ಪರಂಪರೆಯಲ್ಲಿ ಸನಾತನ ಧರ್ಮದಲ್ಲಿ ದೇವರನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ದೇವರನ್ನು ಮುಟ್ಟಲಿಕ್ಕೆ ಬೇರೆ ಬೇರೆ ಮಾರ್ಗಗಳಿದೆ. ಜ್ಞಾನ ಮಾರ್ಗ ಒಂದು, ಜ್ಞಾನದ ಮೂಲಕ. ಮತ್ತೊಂದು ಕರ್ಮ ಮಾರ್ಗ ಅಂತ ಹೇಳ್ತಾರೆ. ನಾವು ಮಾಡುವಂಥ ಕೆಲಸದ ಮೂಲಕ, ಯಾವುದೇ ಅಟ್ಯಾಚ್ಮೆಂಟ್ ಇಲ್ಲದೆ ನಾವು ಮಾಡುವಂಥ ಕೆಲಸ ಕರ್ಮ ಮಾರ್ಗ ಅಂತ ಹೇಳ್ತಾರೆ. ಧ್ಯಾನ ಮಾರ್ಗವನ್ನು ಸಹ ಹೇಳ್ತಾರೆ, ಅಂದರೆ ಮೆಡಿಟೇಷನ್ ಮೂಲಕ. ಎಲ್ಲದಕ್ಕಿಂತ ಮುಖ್ಯವಾಗಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಭಗವಂತ ಹೇಳ್ತಾನೆ, ನನ್ನನ್ನು ನೀ ಅರಿತುಕೊಳ್ಬೇಕಾದ್ರೆ ನೀನು ಭಕ್ತಿ ಮಾರ್ಗವೇ ಬಹಳ ಮುಖ್ಯ ಅನ್ನುವ ಮಾತನ್ನು ಹೇಳ್ತಾರೆ. ಭಕ್ತಿ ಮಾರ್ಗದ ಮುಖ್ಯ ಅಂಗ ಭಜನೆ, ಕುಣಿತ ಭಜನೆ ಇದೆಲ್ಲ ಭಕ್ತಿ ಮಾರ್ಗದ ಮುಖ್ಯ ಅಂಗ. ಸನಾತನ ಹಿಂದೂ ಸಂಸ್ಕೃತಿಯ ಪರಂಪರೆಯ ಒಂದು ಒಳಗಿರುವಂಥ ಒಂದು ದೊಡ್ಡದಾದ ಒಂದು ವಿಷಯ. ಇದರ ಬಗ್ಗೆ ಸ್ವಲ್ಪ ಕ್ಷುಲ್ಲಕವಾಗಿ ಮಾತಾಡೋದು ಅಥವಾ ಅದನ್ನು ಸ್ವಲ್ಪ ವ್ಯಂಗ್ಯವಾಗಿ ಮಾತಾಡೋದು ಅಥವಾ ಹೆಣ್ಮಕ್ಕಳ ಮೇಲೆ ಅಲ್ಲಸಲ್ಲದ ಅವರಿಗೆ ಮಾನಹಾನಿ ಮಾಡುವಂಥ ರೀತಿಯಲ್ಲಿ ಮಾತಾಡೋದು ಸರಿಯಲ್ಲ. ಯಾಕಂತ ಹೇಳಿದರೆ ಇದು ಎಲ್ಲೋ ಒಂದು ಕಡೆ ಯಾರು ಭಜನೆಯಲ್ಲಿ ತೊಡಗಿಕೊಳ್ತಾರೆ ಅವರಿಗಿರುವ ಭಕ್ತಿ ಏನಿದೆ ಆ ಭಕ್ತಿಯ ಮೇಲೆ ಇವರು ಪ್ರಶ್ನೆ ಮಾಡಿದಂಥ ಒಂದು ವ್ಯವಸ್ಥೆ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಮತ್ತು ಪುನಃ ಆಯೋಜಕರ ಮನೆಯವರು ಇದರಲ್ಲಿ ಪಾಲಾಗ್ತಾರೆ ಇಲ್ವಾ, ನಾಯಕರ ಮಕ್ಕಳು ಇದರಲ್ಲಿ ಪಾಲಾಗ್ತಾರೆ ಇಲ್ವಾ ಪ್ರಶ್ನೆಗೆ ಉತ್ತರ ಬಹಳ ಸುಲಭ. ಯಾಕಂದರೆ ಆಯೋಜಕರ ಮಕ್ಕಳು ಇದರಲ್ಲಿ ಪಾಲಾಗಿದೆ ನೋಡಿದ್ದೇನೆ, ನಾಯಕರ ಮಕ್ಕಳು ಅದರಲ್ಲಿ ಪಾಲ್ಗೊಂಡಿದ್ದಾನೆ ನೋಡಿದ್ದೇನೆ. ಮುಖ್ಯವಾಗಿ ಯಾರಿಗೆ ಇಂಟ್ರೆಸ್ಟ್ ಇದೆ, ಯಾರಿಗೆ ಆ ಮಾರ್ಗದಲ್ಲಿ ಹೋಗಲಿಕ್ಕೆ ಮನಸ್ಸಿನಲ್ಲಿ ಒಂದು ಬಯಕೆ ಇದೆ, ಅಂಥ ವ್ಯಕ್ತಿಗಳು ಮಾತ್ರ ಅದರಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಾಧ್ಯ. ಇದರಲ್ಲಿ ಬಡವರು ಶ್ರೀಮಂತರು ಅನ್ನುವಂಥ ಮಾತು ಬರೋದಿಲ್ಲ ಭಕ್ತಿ ಮಾರ್ಗದಲ್ಲಿ. ಯಾಕಂತ ಹೇಳಿದ್ರೆ ಎಷ್ಟೋ ಜನ ಕೋಟ್ಯಾಧಿಪತಿಗಳು ತಮ್ಮಲ್ಲಿರುವ ಎಲ್ಲ ಆಸ್ತಿಗಳನ್ನು ಬಿಟ್ಟು ಶ್ರೀಕೃಷ್ಣನ ಭಕ್ತಿಯ ಹಿಂದೆ ಇಸ್ಕಾನ್ನಲ್ಲಿ ಸೇರಿದ್ದನ್ನು ನಾವು ನೋಡಿದ್ದೇವೆ. ಬೇರೆ ಬೇರೆ ಮಠ ಮಂದಿರದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಂಥದ್ದನ್ನು ನಾವು ನೋಡಿದ್ದೇವೆ. ಎಲ್ಲ ಕೋಟ್ಯಾಂತರ ಹಣವನ್ನು ಕೊಟ್ಟು ಸಹ, ಯಾಕಂದರೆ ಭಕ್ತಿ ಮಾರ್ಗದಲ್ಲಿ ಯಾರಿಗೆ ನಡಿಬೇಕೋ ಅವರಿಗೆ ಸ್ವಂತವಾಗಿ ಅದೊಂದು ಆಸೆ ಬರ್ತದೆ, ನಾನು ಆ ಮಾರ್ಗದಲ್ಲಿ ಹೋಗಬೇಕು ಅನ್ನೋದು. ಇದರಲ್ಲಿ ಬಡವ ಶ್ರೀಮಂತ ಅನ್ನುವಂಥ ಮಾತು ಖಂಡಿತ ಬರುವುದಿಲ್ಲ. ಇದು ಸಮಾಜನ ಒಡೆಯೋ ಒಂದು ಪ್ರಯತ್ನ. ಭಕ್ತಿ ಮಾರ್ಗದಲ್ಲಿ ಹೋಗುವಂಥ ನಮ್ಮ ಅಕ್ಕ ತಂಗಿಯಂದರು ಯಾರಿದ್ದಾರೆ ಅವರು ಮುಂದೆ ಈ ರೀತಿ ಹೋಗಬಾರ್ದು, ಹಿಂದೂ ಸಮಾಜನ ಒಡಿಬೇಕೆಂಬಂಥ ದೊಡ್ಡದಾದ ಕುತಂತ್ರ ಇದರ ಹಿಂದೆ ಇದೆ. ಅಲ್ಲ, ಯಾವುದೇ ಹುಡುಗಿ ಹೆಣ್ಮಗು ಅವರಿಗೆ ಏನನ್ನು ಧರಿಸ್ಕೊಳ್ಬೇಕು ಅಂತ ಸ್ವಾತಂತ್ರ್ಯ ಅವರಿಗಿದೆ. ಅವರು ಅದರ ಮೂಲಕ ಮಾತಾಡ್ತಾರೆ. ನಾನು ಅದರ ಬಗ್ಗೆ ಕಮೆಂಟ್ ಮಾಡೋದಿಲ್ಲ. ಮತ್ತೊಬ್ಬರು ಅದ್ರ ಬಗ್ಗೆ ಯಾಕೆ ಕಮೆಂಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಹ ನಾನು ಕಮೆಂಟ್ ಮಾಡೋದಿಲ್ಲ. ಆದರೆ ಹಿಂದುತ್ವದ ಒಂದು ದೊಡ್ಡ ಭಾಗವಾದ ನೀವು ಭಜನೆಗಳ ಬಗ್ಗೆ ಅಥವಾ ನಮ್ಮ ಬೇರೆ ಪೂಜಾ ಕ್ರಮಗಳ ಬಗ್ಗೆ ನಿಮಗೆ ಬಹಳ ಸುಲಭವಾಗಿ ಮಾತಾಡುವಂಥ ಧೈರ್ಯ ಇರ್ತದೆ. ಬಾಯಿ ಬಂದಾಗೆ ನೀವು ಹರಿದು ಬಿಡ್ತೀರಿ. ಅದನ್ನೇ ಅಲ್ಲಸಲ್ಲದ ವಿಷಯಗಳು ಬೇರೆ ಇಸ್ಲಾಮಲ್ಲಿದೆ, ಬೇರೆ ಬೇರೆ ಮತಗಳಲ್ಲಿದೆ, ಅದರ ಬಗ್ಗೆ ಮಾತಾಡುವಂಥ ಧೈರ್ಯ ನೀವು ಯಾರೂ ಸಹ ತೋರೋದಿಲ್ಲ. ಯಾಕಂತ ಹೇಳಿದ್ರೆ ನಿಮಗೆ ಅದು ಹೆದರಿಕೆ ಆಗ್ತದೆ. ನಿಮಗೆ ಹಿಂದೂಗಳಂದರೆ ನಿಮಗೆ ಸಾಫ್ಟ್ ಟಾರ್ಗೆಟ್, ಬಾಯಿ ಬಂದಾಗೆ ಮಾತಾಡ್ತೀರಿ. ಏನು ಸಿಕ್ಕಿದ್ರೂ ಸಹ ನನ್ನದು ಒಂದು ಸ್ಟೇಟ್ಮೆಂಟ್ ಅಂತ, ಮತ್ತೊಂದು 10 ಜನ ಕೊಡುವಾಗ 11 ನನ್ನದು ಒಂದು ಇರಲಿ ಅನ್ನುವಂಥ ಮನಸ್ಥಿತಿಯಲ್ಲಿ ಧೋರಣೆಯಿಂದ ಹಿಂದೂ ಸಮಾಜದ ಎಲ್ಲ ವಿಷಯಗಳ ಬಗ್ಗೆ ಸಲೀಸಾಗಿ ಮಾತಾಡುವುದನ್ನು ಕೆಲವು ಅಭ್ಯಾಸವಾಗ್ತಾ ಇದೆ.
ಜಾಸ್ತಿ ಮುಂದುವರೆದ್ರೆ ಯಾವಾಗ ಯಾರನ್ನು ಎಲ್ಲಿ ನಿಲ್ಲಿಸಬೇಕೋ ಹಿಂದೂ ಸಮಾಜ ಖಂಡಿತ ನಿಲ್ಲಿಸ್ತದೆ. ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಈ ಹೇಳಿಕೆಯಿಂದ ಧಕ್ಕಾಗಿದೆ. ಹಿಂದೂ ಸಮಾಜದ ಭಾವನೆಗಳಿಗೆ ಹಲವಾರು ವರ್ಷಗಳಿಂದ ಧಕ್ಕೆ ಆಗುವಂಥ ವಿಷಯಗಳೇ ಮುಂದೆ ಬರ್ತಿದೆ. ಸನಾತನ ಧರ್ಮನ ನೀವು ಮಲೇರಿಯಾ ಅದು ಇದು ಅನ್ನುವಂಥದ್ದನ್ನು ನೀವು ಮಾತಾಡ್ತೀರಿ, ಸನಾತನ ಧರ್ಮವನ್ನು ಇಡೀ ನಾಶ ಮಾಡ್ತೇನೆ ಅನ್ನೋಂಥ ಮಾತಾಡ್ತೀರಿ, ಸನಾತನ ಧರ್ಮದ ಪದ್ಧತಿಗಳನ್ನು ಅವಹೇಳನಕಾರಿಯಲ್ಲಿ ಮಾತಾಡೋದನ್ನು ನೀವು ಮಾತಾಡ್ತೀರಿ. ಅದೇ ಇನ್ನು ಇಸ್ಲಾಂನ ಬಗ್ಗೆ ಚಕಾರ ಎತ್ತುವಂಥ ಧೈರ್ಯ ಒಬ್ಬನಿಗಿಲ್ಲ. ಸುಮ್ಮನೆ ಬಾಯಿ ಬಂದಾಗೆ ಮಾತಾಡ್ತಾಯಿದ್ರು. ಯಾಕಂದರೆ ಹಿಂದೂಗಳು ಸಾಫ್ಟ್ ಟಾರ್ಗೆಟ್. ಆದರೆ ಈಗ ಅನ್ನಪ್ಪಲ ಜೊತೆಗೆ ಹಿಂದೂ ಈ ದೇಶದಲ್ಲಿದ್ದಾರೆ. ಇನ್ನೂ ಸಹ ನಾವು ಎದೆ ತಟ್ಟಿ ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಇರುವಂಥ ಹಿಂದೂಗಳು ಈಗ ಈ ದೇಶದಲ್ಲಿ ಇದ್ದಾರೆ. ಮುಂದೆ ಯಾವ ರೀತಿ ಉತ್ತರವನ್ನು ಈ ರೀತಿಯ ಹಿಂದೂ ಸಮಾಜದ ವಿರುದ್ಧದ ಮಾತುಗಳಿಗೆ ಉತ್ತರ ಕೊಡಬೇಕು ಹಿಂದೂ ಸಮಾಜ ಕೊಡ್ತೇವೆ, ನಾವು ಸಹ ಎಲ್ಲರೂ ಸಹ ಕೊಡ್ತೇವೆ. ಫಸ್ಟಿಗೆ ನಮಗೀಗ ನ್ಯೂಸ್ ಬಂದಿದೆ, ಹೀಗೆ ಕಲ್ಲನ್ನು ಹಾಕಿದ್ದಾರೆ, ಬಂಡೆಗಳನ್ನು ಇಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ. ದೇಶದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಈ ವಿಧ್ವಂಸಕ ಮನಸ್ಥಿತಿ ಇರುವಂಥ ಒಂದು ವ್ಯಕ್ತಿಗಳು ಮತ್ತು ಸಂಘಟನೆಗಳು ರೈಲನ್ನು ಎಲ್ಲೋ ಒಂದು ಕಡೆ ನಿಲ್ಲಿಸು, ಅದಕ್ಕೆ ಹಾನಿ ಮಾಡೋದು, ಅದನ್ನು ಅಲ್ಲಿರುವಂಥ ಜನರಿಗೆ ಜೀವಹಾನಿ ಮಾಡುವಂಥ ಪ್ರಯತ್ನ ಇದೆಲ್ಲ ಆಗ್ತಾಯಿದೆ. ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರಕ್ಕೆ ಹಾಳು ಹೆಸರನ್ನು ತರಬೇಕೆನ್ನುವಂಥ ಪ್ರಯತ್ನ ಸಂಘಟಿತವಾಗಿ ಒಂದು ವ್ಯವಸ್ಥೆಯಲ್ಲಿ ನಡೆಸ್ತಾ ಇರೋದು ನಮ್ಮ ಕಣ್ಮುಂದೆ ಬರ್ತಾಯಿದೆ. ಇದರ ಬಗ್ಗೆ ಈಗ ನಮಗೆ ಪ್ರೈಮರಿಯಾಗಿ ಹೀಗೆ ವಿಷಯ ಬಂದಿದೆ ಅಂತ ಪತ್ರಿಕೆ ಮೂಲಕ ಮತ್ತು ಪತ್ರಿಕಾ ಮಾಧ್ಯಮದ ಮೂಲಕ ತಿಳಿದು ಬಂದಿದೆ. ಇದ್ರ ಬಗ್ಗೆ ಖಂಡಿತ ದೊಡ್ಡದಾದ ಇನ್ವೆಸ್ಟಿಗೇಷನ್ ಆಗಬೇಕು. ತಪ್ಪಿಸಿದ್ರೆ ಯಾರು ಇದ್ದರೆ ಖಂಡಿತ ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕು ಮತ್ತು ಇದನ್ನು ಸೀರಿಯಸ್ ಆಗಿ ತೊಗೊಳ್ಬೇಕು. ಇದು ಯಾವುದು ಒನ್ ಇನ್ ವೈಲ್ ಅನ್ನುವಂಥ ವಿಷಯದಲ್ಲಿ ಇದನ್ನು ತೊಗೊಳ್ಬಾರ್ದು. ಇದನ್ನು ಸೀರಿಯಸ್ ಆಗಿ ತೊಗೊಳ್ಬೇಕು. ಸ್ಥಳೀಯ ಪೊಲೀಸರು ಮತ್ತು ರೈಲ್ವೆ ಪೊಲೀಸರು ಖಂಡಿತ ಬಹುಶಃ ಇದರಿಂದ ಆಲ್ರೆಡಿ ಇನ್ವೆಸ್ಟಿಗೇಷನ್ ಇಡೀ ಜಿಲ್ಲೆಯಲ್ಲಿ ನಮ್ಮದು ಇದು ಎಜುಕೇಷನ್ ಹಬ್ಬು, ಹೆಲ್ತ್ ಹಬ್ ಆಗಿರುವಂಥ ಒಂದು ಪ್ರದೇಶ. ಇದರಲ್ಲಿ ನಾವು ಹಿಂದೆ ಸಹ ನಾನು ಅಧಿವೇಶನದಲ್ಲಿ ಈ ವಿಷಯವನ್ನು ತೆಗೆದಿದ್ದೆ. ನಾನು ಮೊದಲ ಬಾರಿ ಶಾಸಕನಾಗಿದೆ ತೆಗೆದಿದ್ದೆ. ಡ್ರಗ್ಸ್ ಹಾವಳಿಯನ್ನು ನೀವು ಒಂದು ರೇಡ್ ಮೂಲಕ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ದೊಡ್ಡದಾದ MDM ಕೆಲವು ಡ್ರಗ್ಸ್ ಡಿಸೈನರ್ ಡ್ರಗ್ಸ್ ಏನಿದೆ, ಓವರ್ ದ ಕೌಂಟರ್ ಡ್ರಗ್ಸ್ ಅಲ್ಲ, ಡಿಸೈನರ್ ಡ್ರಗ್ಸ್ ಏನಿದೆ ಅದನ್ನು ಹಿಡಿಯುವಂಥ ಕೆಲಸ ಮಂಗಳೂರಿನ CCB ಅವರು ಮಾಡಿದ್ದಾರೆ. ಮೊದಲು ನಾನು ಆ ರೀತಿಯ ಕೆಲಸಗಳಿಗೆ ನಾನು ಶ್ಲಾಘನೆಯನ್ನು ಕೊಡಬೇಕಾಗ್ತದೆ. ಆದರೆ ಅಷ್ಟಕ್ಕೆ ನಿಲ್ಲಿಸಿದ್ರೆ ಆಗೋದಿಲ್ಲ. ಯಾಕಂತೇಳಿ ಇದು ದೊಡ್ಡದಾದ ಜಾಲ ಇದೆ. ಇದು ಯಾರನ್ನೋ 3-4 ಜನ ಇವರನ್ನು ಹಿಡಿಯೋದು, ಯಾರನ್ನು ಸಪ್ಲೈ ಮಾಡುವಂಥರನ್ನ ಡೀಲರ್ಸನ್ನು, ನಂತರ ಡೀಲರ್ಸ್ ಮೂಲಕ ಬೇರೆಯವರ ನಂಬರನ್ನು ತೆಗೆದುಕೊಂಡು ಬೇರೆ ಬೇರೆ ರೀತಿಯ ವಿಷಯಗಳಾಗಿದ್ದನ್ನು ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ನಾವು ನೋಡಿದ್ದೇವೆ, ಹಿಂದೆ ಸಹ ಆಗಿದೆ. ಹಾಗಾಗಿ ಒಂದು ವ್ಯವಸ್ಥಿತವಾಗಿ ಪೊಲೀಸು ಮತ್ತು ಅಡ್ಮಿನಿಸ್ಟ್ರೇಷನ್, ಖಾಲಿ ಪೊಲೀಸಿಂದ ಆಗೋದಿಲ್ಲ, ಪೊಲೀಸು, ಅಡ್ಮಿನಿಸ್ಟ್ರೇಷನ್ನು ಮತ್ತು ಆರೋಗ್ಯ ಇಲಾಖೆ 3 ಜನ ಇದರಲ್ಲಿ ಸೇರಿಕೊಂಡು ಮತ್ತು ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನನ್ನು ಕಾನ್ಫಿಡೆನ್ಸ್ ಇಟ್ಟುಕೊಂಡು ದೊಡ್ಡದಾದ ರೀತಿಯಲ್ಲಿ ಇದರ ಬಗ್ಗೆ ಕಾರ್ಯಾಚರಣೆ ಮಾಡಬೇಕಂತ ಅವಶ್ಯಕತೆ ಇದೆ. ನಿಮ್ಮ ರೈಲ್ನಲ್ಲಿ ಇರ್ಬೋದು, ಬೇರೆ ಬೇರೆ ಕ್ರೈಮ್ನಲ್ಲಿ ಹೆಚ್ಚಾಗಿ ಡ್ರಗ್ ಇಂಡ್ಯೂಸ್ಡ್ ಕ್ರೈಮ್ಗಳೇ ತುಂಬ ಇದೆ. ಹಾಗಾಗಿ ಇದ್ರ ಬಗ್ಗೆ ಸಹ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಳ್ಬೇಕು. ಸಣ್ಣ ಮಕ್ಕಳು SLC ಹೋಗುವಂಥ ಮಕ್ಕಳು, PUC ಕಾಲೇಜಿಗೆ ಹೋಗುವಂಥ ಮಕ್ಕಳು ಡ್ರಗ್ಗಿನ ನಶೆಗೆ ನಾವು ಬೀಳುವುದನ್ನು ನಾವು ಕೆಲವು ಕಡೆ ನೋಡ್ತಾ ಇದ್ದೇವೆ. ಇದರ ಬಗ್ಗೆ ನಾವು ಸೀರಿಯಸ್ ಆಗಿ ತೊಗೊಳ್ಬೇಕು. ಇದನ್ನು ಸುಮ್ಮನೆ ಒಂದು ಪೊಲಿಟಿಕಲ್ ಇಶ್ಯೂವ ಅಥವಾ ಒಂದು ಖಾಲಿ ಒಂದು ಪೊಲಿಟಿಕಲ್ ಇಶ್ಯೂ ಆಗಿ ಇಟ್ಸ್ ಅ ಬಿಗ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲೆ, ಎಲ್ಲರ ಮೇಲೆ ಸಹ ಇದೆ. ಖಂಡಿತ ಇದನ್ನು ಸರಿಯಾದ ಹೆಜ್ಜೆ ತೆಗೆದುಕೊಳ್ತಾರೆ ಮತ್ತು ಆಶಾಭಾವನೆ ನಮ್ಮ ಮೇಲಿದೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.